ಈ ನಲ್ಲೂರು ಕ್ಷೇತ್ರಕ್ಕೆ ಬಂದು ನೆಲೆಸಬೇಕಾದ್ರೆ ಆ ಪ್ರಯಾಣ ನಡೆದದ್ದೆಲ್ಲ ಈ ಆನೆಯ ಮೇಲೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಅದಕ್ಕೆ ಹಿನ್ನೆಲೆಯಾಗಿ ತುಂಬ ವಿವರಣೆಗಳು ಘಟನೆಗಳು ಇದ್ದಾವೆ. ಸ್ನೇಹಿತರೆ ನಮಸ್ಕಾರ. ಸ್ಟೋರಿ ಒನ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸೊ ನಾವು ಇವತ್ತು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಇದ್ದೇವೆ. ಅರ್ಜುನ ಅನ್ನೋ ಆನೆ ಕಾಡಾನೆಯ ದಾಳಿಯಿಂದಾಗಿ ಮೃತಪಟ್ಟಿರುತ್ತೆ. ಈ ಆನೆ ಕರ್ನಾಟಕದಾದ್ಯಂತ ಜನರ ಪ್ರೀತಿಯನ್ನ ಗಳಿಸಿರುತ್ತೆ. ಹಾಗೆ ಅರ್ಜುನನನ್ನು ಕಳೆದುಕೊಂಡ ದುಃಖ ಎಲ್ಲರಿಗೂ ಇದೆ. ಹಾಗೆ ಸುಮಾರು 12 ಶತಮಾನಗಳ ಹಿಂದೆ ಇದೇ ರೀತಿಯಾದಂತಹ ಒಂದು ಆನೆ ಎಲ್ಲ ಜನರ ಆ ಊರಿನ ಜನರ ಪ್ರೀತಿಯನ್ನ ಗಳಿಸಿರುತ್ತೆ. ಸ್ನೇಹಿತರೆ, ನೀವೀಗ ನೋಡ್ತಿರೋದು ನಲ್ಲೂರು ಗ್ರಾಮದಲ್ಲಿರುವ ಆನೆಯ ನಿಷಾದಿ ಇದು. ಸ್ನೇಹಿತರೆ, ಈ ಆನೆಯ ಚರಿತ್ರೆ ಬಗ್ಗೆ ಮಾಹಿತಿ ಕೊಡಕ್ಕೆ ನಮ್ ಜೊತೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಮುನಿರಾಜ್ ರೆಂಜಾಳ ಅವರು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಗೆ ಇವಾಗ ಈ ಕಾರ್ಕಳದ ನಲ್ಲೂರು ಗ್ರಾಮದಲ್ಲಿರುವ ಈ ಆನೆ ಕಥೆಯನ್ನು ಒಂದು ಹೇಳೋದಾದ್ರೆ ಸರ್. ಮುಖ್ಯವಾಗಿ ನಲ್ಲೂರು ಅಂದರೆ ಆ ಹೆಸರಿನ ಅರ್ಥವೇ ಭಾಳ ಚಂದದ ಊರು, ಒಳ್ಳೆಯ ಊರು ಅಂತ ಅರ್ಥ. ಆ ಒಳ್ಳೆಯ ಊರಿನಲ್ಲಿರುವ ಈ ಆನೆಯ ಸಮಾಧಿ ಈ ಊರಿನ ಒಂದು ಒಳ್ಳೆಯ ಇತಿಹಾಸವನ್ನು ನಮಗೆ ನೆನಪು ಮಾಡಿ ಕೊಡ್ತಕ್ಕಂಥ ಒಂದು ಕೇಂದ್ರ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಬಹಳ ಮುಖ್ಯವಾಗಿ ಇದು ಅತಿಶಯ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿದೆ. ಯಾಕೆ ಅತಿಶಯ ಕ್ಷೇತ್ರ ಅಂದರೆ ಯಾವುದಾದ್ರು ಒಂದು ವಿಶೇಷವಾದಂಥ ಘಟನೆ ನಡೆದಿರುವ ಕ್ಷೇತ್ರಗಳಿಗೆ ಮಾತ್ರ ಅತಿಶಯ ಕ್ಷೇತ್ರ ಅಂತ ಹೇಳೋದು. ಹಾಗೆ ಮಾತೆ ಕೂಷ್ಮಾಂಡಿನಿ ದೇವಿಯ ಕಾರಣದಿಂದಾಗಿ ಇಲ್ಲಿ ಹಲವು ಅತಿಶಯಗಳು ನಡೆದಿರುವುದರಿಂದ ಈ ಕ್ಷೇತ್ರವನ್ನು ಅತಿಶಯ ಕ್ಷೇತ್ರ ನಲ್ಲೂರು ಅಂತ ಕರೀತಾರೆ. ಆ ಅತಿಶಯದಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ಈ ಆನೆದ್ದು ಎನ್ನುವುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಯಾಕೆ ಅಂದರೆ ಮೂಲತಃ ಶ್ರವಣಬೆಳಗೊಳದಲ್ಲಿದ್ದಂಥ ದೇವಿ ಈ ನಲ್ಲೂರು ಕ್ಷೇತ್ರಕ್ಕೆ ಬಂದು ನೆಲೆಸಬೇಕಾದ್ರೆ ಆ ಪ್ರಯಾಣ ನಡೆದದ್ದೆಲ್ಲ ಈ ಆನೆಯ ಮೇಲೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಅದಕ್ಕೆ ಹಿನ್ನೆಲೆಯಾಗಿ ತುಂಬ ವಿವರಣೆಗಳು ಘಟನೆಗಳು ಇದ್ದಾವೆ. ಆದರೆ ಮುಖ್ಯವಾಗಿ ಈ ಆನೆಯ ಸಮಾಧಿಯ ಜೊತೆಗೇ ನಾವು ಗಮನಿಸಬೇಕಾದ್ದು ಪಕ್ಕದಲ್ಲಿರ್ತಕ್ಕಂತಹ ಪೂಜ್ಯ ಸ್ವಾಮೀಜಿಯವರ ಒಂದು ನಿಷಿದಿ. ಸ್ವಾಮೀಜಿಯವರು ಕೂಡ ಅಂತ್ಯ ಆದ ಸಂದರ್ಭದಲ್ಲಿ ಅವರ ಸಂಸ್ಕಾರ ನಡೆದ ಪ್ರದೇಶದಲ್ಲಿ ನಿಷಿದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಪಾದವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಆ ಸ್ವಾಮೀಜಿಯವರು ಕೂಡ ಈ ಕ್ಷೇತ್ರದ ಅತಿಶಯಕ್ಕೆ ಭಾಳ ಮುಖ್ಯ ಕಾರಣಕರ್ತರು. ಜೊತೆಗೆ ಆ ಸ್ವಾಮೀಜಿಯವರು ದೇವಿಯನ್ನು ಕರ್ಕೊಂಡು ಬಂದದ್ದು ಆನೆಯ ಮೇಲೆ. ಆದ್ದರಿಂದ ಆನೆ ಕೂಡ ಈ ಅತಿಶಯ ಕ್ಷೇತ್ರಕ್ಕೆ ಭಾಳ ಮುಖ್ಯವಾದಂಥ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಅದನ್ನು ನೆನಪಿಟ್ಕೊಳ್ಳುವ ದೃಷ್ಟಿಯಿಂದ ಇಲ್ಲಿ ಎರಡೂ ಒಂದು ಈ ಸಮಾಧಿ ಮತ್ತು ನಿಷಿದಿ ಎರಡೂ ಕೂಡ ಸಾಕ್ಷಿಗಳಾಗಿ ಈ ಕ್ಷೇತ್ರದಲ್ಲಿ ಇವೆ ಅಂತ ಭಾವಿಸ್ತೇನೆ. ಈ ನಲ್ಲೂರು ಕ್ಷೇತ್ರದಲ್ಲಿರುವ ಸಮಾಧಿಯ ಒಂದು ಆಕರ್ಷಣೆಯನ್ನು ನೋಡಿದರೆ ಇದರ ಕಾಲದ ದೃಷ್ಟಿಯಿಂದ ಒಂದು ಯೋಚನೆಗಳು ಬರಬಹುದು. ಆದರೆ ವಾಸ್ತವವಾಗಿ ಏನು ಕೇಳಿದ್ರೆ ಇಲ್ಲಿ ಆ ಹಿಂದೆ ಇರತಕ್ಕಂತಹ ಸಮಾಧಿ ಏನಿದೆ ಆ ಸಮಾಧಿ ಮೂಲ ಸಮಾಧಿ. ಈ ಸಮಾಧಿ 12ನೇ ಶತಮಾನದಿಂದ 800 ವರ್ಷಗಳಿಂದ ಇದ್ದೇ ಇದೆ. ಆದರೆ ಈ ಅತಿಶಯ ಕ್ಷೇತ್ರದ ಬಗ್ಗೆ ಬಹಳ ಶ್ರದ್ಧೆ ಇರುವ ಮತ್ತು ಬಹಳ ಪ್ರೀತಿ ಇದ್ದಂತಹ ಇತ್ತೀಚೆಗಷ್ಟೇ ಸ್ವರ್ಗಸ್ಥರಾದ ಕರ್ಮಯೋಗಿ ಸ್ವಸ್ತಿ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಯವರು ಅವರ ಚಾತುರ್ಮಾಸವನ್ನು ಇಲ್ಲಿ ಮಾಡಿದರು. 4 ತಿಂಗಳುಗಳ ಕಾಲ ಈ ಕ್ಷೇತ್ರದಲ್ಲಿದ್ದರು. ಯಾಕೆಂದರೆ ಮಾತೆ ಕೂಷ್ಮಾಂಡಿನಿ ದೇವಿಯ ಬಗ್ಗೆ ಅವರಿಗೆ ಬಹಳ ಭಕ್ತಿ, ಬಹಳ ಪ್ರೀತಿ. ಹಾಗೆ ಬಂದಾಗ ಅವರು ಈ ಪ್ರದೇಶಗಳಿಗೆ ಭೇಟಿ ನೀಡಿ ಈ ಸಮಾಧಿ ಮತ್ತು ನಿಷಿದಿ ಇದನ್ನೆಲ್ಲ ನೋಡಿದ ಮೇಲೆ ಇದಕ್ಕೆ ಒಂದು ಯಾಕಂದರೆ ಕಾಲಾಂತರದಲ್ಲಿ ತುಂಬ ಜೀರ್ಣ ಆಗಿದೆ, ತುಂಬ ನಾಶ ಆಗಿದೆ, ಕೆಲವು ಕೊರತೆಗಳಾಗಿದ್ದಾವೆ ಅನ್ನೋದನ್ನು ಗಮನಿಸಿದಂಥ ಅವರು ಇದಕ್ಕೊಂದು ಭದ್ರವಾದಂಥ ಕಟ್ಟೆಯನ್ನು ರಚನೆ ಮಾಡಿದರು. ಮತ್ತು ಇದು ಆನೆಯ ಸಮಾಧಿ ಅಂತ ನೆನಪುಳಿಬೇಕು. ಯಾಕಂದರೆ ನಾಳೆ ಏನಾದರೂ ಜನ ಹೊಸ ಕತೆ ಕಟ್ಟಿಯಾರು ಅನ್ನುವಂಥ ದೃಷ್ಟಿಯಿಂದ ಆನೆಯ ಸಮಾಧಿ ಅಂತ ಗೊತ್ತಾಗೋದಕ್ಕೋಸ್ಕರ ಇಲ್ಲಿ ಒಂದು ಭಾಳ ಸುಂದರವಾದಂಥ ಆನೆಯ ಮೂರ್ತಿಯನ್ನು ಮಾಡಿಸಿ ಅವರು ನಿರ್ಮಾಣ ಮಾಡಿಸಿ ಅದನ್ನು ಇಡಿಸಿದರು. ಅಂದರೆ ಅವರ ದೂರದೃಷ್ಟಿ ಭಾಳ ಮುಖ್ಯವಾದದ್ದು ಅನ್ನೋದನ್ನು ಗಮನಿಸಬೇಕು. ಅದರ ಜೊತೆಗೇ ಈ ನಿಷಿದಿ ಅಂತೂ ಪ್ರಾಚೀನದ್ದೇ, ನಾವು ಏನು ಹೆಚ್ಚು ಬದಲಾವಣೆಗಳನ್ನು ಮಾಡಿಲ್ಲ. ಆದರೆ ತುಂಬ ಸುಂದರವಾಗಿ ಸುರಕ್ಷಿತವಾಗಿ ಹಾಗೇ ಇದೆ ಅದು. ಅಂದರೆ ಯಾರು ಅಡಗುರು ಘಟನೆಗೆ ಕಾರಣಕರ್ತರಾಗ್ತಾರೋ ಮತ್ತು ಯಾರು ಅಲ್ಲಿಂದ ನಂತರದ ಪ್ರಯಾಣದಲ್ಲಿ ಮಾತೆ ಕೂಷ್ಮಾಂಡಿನಿ ದೇವಿಯನ್ನು ಈ ನಲ್ಲೂರು ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತಾರೋ ಮತ್ತು ಇಲ್ಲಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೋ ಅವರ ಒಂದು ಸಮಾಧಿಯಾಗಿ ಅವರ ಒಂದು ನಿಷಿದಿಯಾಗಿ ಈ ಪ್ರದೇಶ ಭಾಳ ಆಕರ್ಷಣೀಯವಾಗಿದೆ. ಜೊತೆಗೆ ಶ್ರವಣಬೆಳಗೊಳ ಶ್ರೀಗಳವರು 1999ರಲ್ಲಿ ಇಲ್ಲಿ ಚಾತುರ್ಮಾಸ ಮಾಡಿ ಇದನ್ನೆಲ್ಲ ಮಾಡುವ ಕಾಲಕ್ಕೆ ಅವರಿಗೆ ಈ ಪ್ರದೇಶದಲ್ಲಿ ಮಾತೆ ಕೂಷ್ಮಾಂಡಿನಿ ದೇವಿಗೆ ಭಾಳ ಇಷ್ಟವಾದ ಮಾವಿನ ಹಣ್ಣು ಆಮ್ರ ಕೂಷ್ಮಾಂಡಿನಿ ಅಂತ ಕರೀತೇವೆ, ಆ ಆಮ್ರ ವನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಕೂಡ ಇತ್ತು. ಅದಕ್ಕೋಸ್ಕರ ಇಲ್ಲಿ ಮಾವಿನ ಗಿಡಗಳನ್ನು ಸಾಕಷ್ಟು ನಡೆಸಿದ್ದಾರೆ. ಆದರೆ ಇನ್ನಷ್ಟು ಅದರ ಬಗೆಗೆ ಬೆಳವಣಿಗೆಗಳು ಆಗಲಿಕ್ಕಿದೆ, ಕ್ಷೇತ್ರದಿಂದ ಆಗ್ತದೆ ಮುಂದೆ, ಅದನ್ನು ನಡೆಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಅತಿಶಯ ಕ್ಷೇತ್ರ ನಲ್ಲೂರಿನ ಒಂದು ಹಿರಿಮೆಯನ್ನು ಸಾರ್ತಕ್ಕಂಥ ಪ್ರದೇಶ ಈ
ಭಟ್ಟಾರಕರ ಚಾರುಕೀರ್ತಿ ಭಟ್ಟಾರಕರ ನಿಷಿದಿ. ವಾಸ್ತವವಾಗಿ ಚಾರುಕೀರ್ತಿ ಭಟ್ಟಾರಕರ ಹಿಂದಿನ ಹೆಸರು ಶುಭಚಂದ್ರ ಆಚಾರ್ಯರು ಅಂತಕ್ಕಂಥ ಹೆಸರಾಗಿತ್ತು. ಆದರೆ ಅಡಗೂರಿನ ಘಟನೆಯ ಬಳಿಕ ಅವರಿಗೆ ಚಾರುಕೀರ್ತಿ ಅಂತಕ್ಕಂತಹ ಶಾಸನಯುಕ್ತವಾಗಿರ್ತಕ್ಕಂಥ ಹೆಸರು ಬಂತು. ಅಂತಹ ಶ್ರವಣಬೆಳಗೊಳದಲ್ಲಿರುವಾಗ ಶುಭಚಂದ್ರ ಆಚಾರ್ಯರು ಅಂತ ಕರೆಯಲ್ಪಟ್ಟ, ಆನಂತರ ಶಾಸನಗಳಲ್ಲಿ ಬೀಳಗಿ ಶಾಸನಗಳಲ್ಲಿ ಚಾರುಕೀರ್ತಿ ಭಟ್ಟಾರಕರು ಅಂತಕ್ಕಂತಹ ವಿಶೇಷವಾದ ಬಲ್ಲಾಳ ಜೀವರಕ್ಷಕ ಚಾರುಕೀರ್ತಿ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧರಾಗಿದ್ದಂತಹ ಶ್ರವಣಬೆಳಗೊಳ ಪೀಠದ ಬಹಳ ಹಿರಿಯ ಗುರುಗಳಾಗಿರ್ತಕ್ಕಂಥ ಚಾರುಕೀರ್ತಿಗಳ ನಿಷಿದಿ ಅದು ಎನ್ನುವುದನ್ನು ನಾವು ಭಾಳ ಅಭಿಮಾನದಿಂದ ಇಲ್ಲಿ ಸ್ಮರಣೆ ಮಾಡಿಕೊಳ್ತೇವೆ ಈ ಸಂದರ್ಭದಲ್ಲಿ. ಮತ್ತು ಇಲ್ಲಿನ ಮಠ ಸ್ಥಾಪನೆಗೂ ಕೂಡ ಅವರೇ ಕಾರಣಕರ್ತರಾಗಿದ್ದರು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಈಗ ಚಾರುಕೀರ್ತಿಗಳ ಇತಿಹಾಸದ ಬಗ್ಗೆ ನಮಗೆ ತಿಳಿಸೋದಾದರೆ ಸರ್? ಅಂದರೆ ಶ್ರವಣಬೆಳಗೊಳ ಚಾರುಕೀರ್ತಿಗಳ ಮೂಲ ಸ್ಥಳ. ಅಲ್ಲಿ ಮೂಲ ಸ್ಥಳ ಅಂದರೆ ಬಹಳ ಮುಖ್ಯವಾಗಿ ಹಿಂದೆ ನಾವು ಚಾವುಂಡರಾಯನ ಇತಿಹಾಸವನ್ನು ತೆಗೆದುಕೊಂಡ್ರೆ ಅಲ್ಲಿ ಸಿದ್ಧಾಂತ ಕೀರ್ತಿ ಆಚಾರ್ಯರು ಅಂತ ಇದ್ದರು ಅಂತ ನಮಗೆ ತಿಳಿದು ಬರ್ತದೆ. ಯಾಕಂದರೆ ಬಾಹುಬಲಿಯ ಮೂರ್ತಿಯ ನಿರ್ಮಾಣಕ್ಕೆ ಅವರು ಕಾರಣಕರ್ತರಾಗ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಆದರೆ ಸಿದ್ಧಾಂತ ಕೀರ್ತಿ ಮುನಿಗಳಂದರೆ ಆ ಪೀಠದಲ್ಲಿ ಕುಳಿತಿರ್ತಕ್ಕಂಥ ಆಚಾರ್ಯರು ಹೊಸ ಹೊಸ ಹೆಸರುಗಳನ್ನು ಪಡ್ಕೊಳ್ತಾ ಇದ್ರು. ಪ್ರತಿಯೊಬ್ಬರು ಪೀಠದಲ್ಲಿ ಕೂತಾಗಲೂ ಹೊಸ ಹೊಸ ಹೆಸರುಗಳನ್ನು ಪಡ್ಕೊಳ್ತಾ ಇದ್ರು. ಹಾಗೆ ಪಡ್ಕೊಳ್ತಾ ಇದ್ದಂತಹ ಸಂದರ್ಭಕ್ಕೆ ಏನು ಈ ಅಡಗೂರಿನ ಘಟನೆ ನಡೀತದೆ, ಮುಂದೆ ನಾನು ಅದನ್ನು ವಿವರಿಸ್ತೇನೆ. ಆ ಘಟನೆಯ ಕಾಲಕ್ಕಿದ್ದವರು ಶುಭಚಂದ್ರ ಆಚಾರ್ಯರು. ಆದ್ದರಿಂದ ಆ ಶುಭಚಂದ್ರ ಆಚಾರ್ಯರು ಮುಂದೆ ಇಲ್ಲಿಗೆ ಬಂದು ಈ ಅವರ ಅಂತ್ಯ ಆಯಿತು, ಅವರಿಗೋಸ್ಕರ ಈ ನಿಷಿದಿಯನ್ನು ನಿರ್ಮಾಣ ಮಾಡಿದರು ಅಂತಕ್ಕಂಥ ಹಿನ್ನೆಲೆಯನ್ನು ನಾವು ಗಮನಿಸ್ತೇವೆ. ವಾಸ್ತವವಾಗಿ ಚಾರುಕೀರ್ತಿ ಪೀಠದ ಇತಿಹಾಸ ಭಾಳ ದೀರ್ಘವಾಗಿದೆ. ಮೊದಲು ಅದು ಮುನಿಪೀಠವಾಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಮುನಿಗಳೇ ಪೀಠಾಧೀಶರಾಗಿ ಧರ್ಮ ಪ್ರಭಾವನೆಯನ್ನು ಮತ್ತು ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಳ್ತಾ ಇದ್ದರು. ಆದರೆ ಆಮೇಲೆ ಕಾವಿ ಬಟ್ಟೆ ಧರಿಸಿರ್ತಕ್ಕಂಥ ಭಟ್ಟಾರಕ ಪೀಠವಾಗಿ ಅದು ಪರಿವರ್ತನೆಯಾಯಿತು. ಇವತ್ತಿಗೂ ಅದು ಭಟ್ಟಾರಕ ಪೀಠವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ನಮಗೆ ಭಾಳ ಹೆಮ್ಮೆ ಅಂದರೆ ಇಲ್ಲಿ ಚಾತುರ್ಮಾಸ ಮಾಡಿದಂಥ ಚಾರುಕೀರ್ತಿ ಭಟ್ಟಾರಕರು 53 ವರ್ಷ ಆ ಪೀಠದಲ್ಲಿ ಇದ್ದು ಇಡೀ ಬಹುಶಃ ಭಾರತ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಧರ್ಮ ಪ್ರಭಾವನೆ ಮಾಡುವಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ, ತುಂಬ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಬಹಳ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇವೆ. ಹಾಗೆ ಇನ್ನೂ ಒಂದು ಸಂಗತಿ ಏನು ಅಂದರೆ, ಅವರಿಗಿಂತ ಕೆಲವು ಕಾಲದ ಹಿಂದೆ ಅಲ್ಲಿ ಒಬ್ಬರು ಪೀಠಾಧೀಶರಾಗಿದ್ದರು. ಅವರನ್ನು ನಾವು ಇಲ್ಲಿ ಬಹಳ ಪ್ರೀತಿಯಿಂದ ನೇಮಿಸಾಗರ ವರ್ಣಿಜಿಯವರು ಅಂತ ಕರೀತೇವೆ. ನೇಮಿಸಾಗರ ವರ್ಣಿಜಿಯವರು ಕೂಡ ಆ ಪೀಠದಲ್ಲಿದ್ದು ಹಲವು ವರ್ಷಗಳವರೆಗೆ ಆ ಗುರುಪೀಠದ ಮೂಲಕ ಧರ್ಮ ಪ್ರಭಾವನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅವರು ಕೂಡ ನಮ್ಮ ಜಿಲ್ಲೆಯವರು, ಕರಾವಳಿ ಜಿಲ್ಲೆಯವರು ಎನ್ನುವುದು ನಮಗೆ ತುಂಬ ಹೆಮ್ಮೆಯ ಸಂಗತಿ ಅನ್ನೋದನ್ನು ಇಲ್ಲಿ ನೆನಪು ಮಾಡಿಕೊಳ್ತೇನೆ. ಪರಮಪೂಜ್ಯ ಶ್ರವಣಬೆಳಗೊಳ ಪೀಠಾಧೀಶರಾಗಿದ್ದ ಆದ್ಯ ಚಾರುಕೀರ್ತಿ ಅಂತ ನಾವು ಅವರನ್ನು ಕರೀತೇವೆ. ಅಂದರೆ ಪ್ರಾರಂಭದ ಚಾರುಕೀರ್ತಿಗಳು. ಅದಕ್ಕಿಂತ ಮೊದಲು ಹೆಸರು ಬೇರೆ ಇತ್ತು. ಆದರೆ ಆಮೇಲೆಲ್ಲ ಚಾರುಕೀರ್ತಿ ಭಟ್ಟಾರಕ ಪರಂಪರೆ ಮುಂದುವರ್ಕೊಂಡು ಹೋಯಿತು. ಇವತ್ತಿಗೂ ಚಾರುಕೀರ್ತಿ ಅಂತಲೇ ಹೆಸರು. ಅಂತಹ ಚಾರುಕೀರ್ತಿಗಳ ನಿಷಿದಿ ಮತ್ತು ಅವರನ್ನು ಹಾಗೂ ಅವರ ಹಸ್ತದಲ್ಲಿ ದೇವಿಯನ್ನು ಕರೆತಂದಿರ್ತಕ್ಕಂತಹ ಪುಣ್ಯಾತ್ಮ ಆನೆ, ಅದರ ಒಂದು ಸಮಾಧಿ, ಇದೆರಡನ್ನು ನಾವು ವೀಕ್ಷಿಸಿದ್ದೇವೆ. ಈಚೆಗೆ ಬಂದರೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಡೀತಕ್ಕಂಥ ಕಾರ್ತಿಕ ದೀಪೋತ್ಸವದ ಸಂದರ್ಭದಲ್ಲಿ, ಇತರ ಉತ್ಸವಗಳ ಸಂದರ್ಭದಲ್ಲಿ ದೇವಿಯ ಮತ್ತು ದೇವರ ಎಲ್ಲರ ಒಂದು ಭಕ್ತಿಯ ಕಟ್ಟೆ ಪೂಜೆ ಅದು ಇಲ್ಲಿ ನೆರವೇರ್ತದೆ, ಇನ್ನೂ ಮುಂದುವರಿತದೆ ಅದು. ಅಂತಹ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲೇ ಹತ್ತಿರ ಇರತಕ್ಕಂತಹ ಕ್ಷೇತ್ರಕ್ಕೆ ನಾವು ನಡೀತಾ ಇದ್ದೇವೆ. ಬಹುಶಃ ಸ್ವಲ್ಪ ಐತಿಹಾಸಿಕವಾಗಿ ನಾವು ನೋಡ್ತಾ ಹೋಗೋದಾದರೆ, ಈ ನಲ್ಲೂರು ಕ್ಷೇತ್ರದ ಒಂದು ಜೈನ ಪರಂಪರೆಯ ಇತಿಹಾಸವನ್ನು ನಾವು 8ನೇ ಶತಮಾನದಿಂದ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. 8ನೇ ಶತಮಾನದಲ್ಲಿ ಕಾರ್ಕಳದಲ್ಲಿ ಕೇಶವಣ್ಣ ಬಸವಣ್ಣ ಅಂತ ಇಬ್ಬರು ಸಹೋದರರಿದ್ದರಂತೆ. ಆ ಇಬ್ಬರು ಸಹೋದರರು ಅಲ್ಲಿ ಒಂದು ಅಡ್ಡಗೇರಿ ಬಸದಿ ಅಂತ ಅದನ್ನು ನಿರ್ಮಾಣ ಮಾಡಿದರು. ಉಮಾಮಹೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದರು. ಅದೇ ಸಹೋದರರು ಈ ನಲ್ಲೂರಿನ ಕ್ಷೇತ್ರದಲ್ಲಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಒಂದು ಬಹಳ ಸುಂದರವಾದಂತಹ ಬಸದಿಯನ್ನು ನಿರ್ಮಾಣ ಮಾಡಿ ಬಿಂಬ ಪ್ರತಿಷ್ಠೆಯನ್ನು ಮಾಡಿದರು. ಅಂತಹ ಬಸದಿ ಈ ಪ್ರದೇಶದಲ್ಲಿ ಕಂಗೊಳಿಸ್ತಾ ಇತ್ತು. ಮುಂದೆ ಒಂದು 300 ವರ್ಷಗಳ ನಂತರ ನಾವು ಈಗ ಏನು ಘಟನೆಯನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ, ಆ ಘಟನೆ ನಡೀತದೆ. 12ನೇ ಶತಮಾನದಲ್ಲಿ ಹೊಯ್ಸಳ ಅರಸರ ಕಾಲ ಅದು. ಆ ಹೊಯ್ಸಳ ಅರಸರ ರಾಜಮನೆತನದಲ್ಲಿ ವಿಷ್ಣುವರ್ಧನ ಮೊದಲಾದಂಥ ಅನೇಕ ಜನ ಪ್ರಸಿದ್ಧರಿದ್ದಾರೆ. ಆದರೆ 12ನೇ ಶತಮಾನದಲ್ಲಿ ವೀರಬಲ್ಲಾಳ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅವನ ಮಡದಿಯರ ಪ್ರಭಾವದಿಂದಾಗಿ ಸ್ವಲ್ಪ ಜೈನ ಧರ್ಮದ ಮೇಲೆ ಅವನು ಸಿಟ್ಟುಗೊಳ್ತಾನೆ. ಆ ಸಿಟ್ಟುಗೊಂಡ ಕಾರಣದಿಂದ ಅನೇಕ ಬಸದಿಗಳನ್ನೇ ಒಡೆದು ಹಾಕ್ತಾನೆ. ಯಾಕಂದರೆ ಅವನು ಪರಿವರ್ತನೆ ಆಗ್ತಾನೆ, ಧರ್ಮ ಪರಿವರ್ತನೆಯನ್ನು ಮಾಡಿಕೊಳ್ತಾನೆ.
ಆ ಪರಿವರ್ತನೆಯ ಕಾರಣದಿಂದ ಬಸದಿಗಳನ್ನು ಒಡೆಯುತ್ತಾನೆ. ಅದರ ದುಷ್ಪರಿಣಾಮ ಏನಾಯಿತು ಕೇಳಿದರೆ, ಸ್ವಲ್ಪ ಕಾಲದಲ್ಲಿ ಆ ಪ್ರದೇಶದಲ್ಲಿ ಅನೇಕ ಪ್ರಾಕೃತಿಕವಾದಂತಹ ದುರ್ಘಟನೆಗಳು ನಡೀಲಿಕ್ಕೆ ಪ್ರಾರಂಭ ಆಗ್ತವೆ. ಬರಗಾಲ ಬಂತು ಅಂತ ಹೇಳ್ತಾರೆ, ಅನೇಕ ಅನಾಹುತಗಳು ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ಈಗ ನಾವು ಹಾಸನ ಜಿಲ್ಲೆಯಲ್ಲಿ ಕಾಣ್ತೇವೆ, ಅಡಗೂರು ಅಂತಕ್ಕಂತಹ ಪ್ರದೇಶದಲ್ಲಿ ಭೂಮಿ ಇಬ್ಬಾಗವಾಗ್ತಕ್ಕಂಥ, ಭೂಮಿ ಬಿರಿತಕ್ಕಂಥ ಒಂದು ಘಟನೆ ನಡೀತದೆ. ಆ ಭೂಮಿ ಬಿರಿದಾಗ ಎಲ್ಲರೂ ಕೂಡ ಆತಂಕಕ್ಕೊಳಗಾಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ಅದಕ್ಕೆ ಬಲಿಯಾಗ್ತವೆ, ಭೂಮಿ ಕುಸಿಲಿಕ್ಕೆ ಶುರುವಾಗ್ತದೆ. ಇದನ್ನೆಲ್ಲ ನೋಡಿದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಹೇಳಿಕೆಯ ಪ್ರಕಾರ ರಾಜ ಬೇರೆ ಪರಿಹಾರವನ್ನು ಮಾಡ್ತಕ್ಕಂಥ ಜನರನ್ನು ಕರ್ಕೊಂಡು ಬಂದು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ. ಆದರೆ ಅದರಿಂದಲೂ ಕೂಡ ಏನು ಪರಿಹಾರ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೊನೆಗೆ ಅವನಿಗೆ ನೆನಪಾದದ್ದು ಶ್ರವಣಬೆಳಗೊಳದ ಗುರುಪೀಠ. ಒಂದು ಮಾತಿನ ಪ್ರಕಾರ, ಆಖ್ಯಾಯಿಕೆಯ ಪ್ರಕಾರ, ರಾತ್ರಿ ಕನಸಿನಲ್ಲಿ ಅವನಿಗೆ ನೀನು ಗುರುಪೀಠದ ಬಳಿಗೆ ಹೋಗಿ ಭಿನ್ನವಿಸಿಕೋ, ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಮಾತೆ ಕೂಷ್ಮಾಂಡಿನಿ ದೇವಿಯೇ ಪ್ರೇರಣೆ ಕೊಟ್ಟಳು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ದೇವಿಯ ಪ್ರೇರಣೆಯೋ ಅಥವಾ ಅವನಿಗೆ ಅಂತರಂಗದಲ್ಲಿ ಬಂದಿರತಕ್ಕಂಥ ಒಂದು ಪ್ರಚೋದನೆಯೋ, ಅಂತೂ ಅವನು ನೇರವಾಗಿ ಶ್ರವಣಬೆಳಗೊಳಕ್ಕೆ ಹೋಗ್ತಾನೆ. ಅಲ್ಲಿ ಶುಭಚಂದ್ರ ಆಚಾರ್ಯರು ಯಾರಿದ್ದರು ಗುರುಪೀಠದಲ್ಲಿ, ಅವರ ಸನ್ನಿಧಿಯಲ್ಲಿ ಹೋಗಿ ತನ್ನ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಅನಾಹುತ, ಪ್ರಾಕೃತಿಕವಾದಂಥ ವಿಕೋಪಗಳನ್ನೆಲ್ಲ ವಿವರಿಸ್ತಾನೆ. ಆಗ ಗುರುಗಳು ಹೇಳ್ತಾರೆ, ದೇವಿಯ ಅನುಗ್ರಹ ಇದ್ದರೆ ಎಲ್ಲವನ್ನು ಪರಿಹರಿಸ್ಬೋದು ಅಂತ ಹೇಳಿ, ಆದರೆ ದೇವಿಯನ್ನು ಆ ಕ್ಷೇತ್ರದಿಂದ, ಅಂದರೆ ಶ್ರವಣಬೆಳಗೊಳ ಕ್ಷೇತ್ರದಿಂದ ಹೊರಡಿಸ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ದೇವಿಯು ಅದಕ್ಕೆ ಪ್ರಚೋದನೆಯನ್ನು ಕೊಡ್ತಾಳೆ. ಆದ್ದರಿಂದ ಶುಭಚಂದ್ರ ಆಚಾರ್ಯರು, ಯಾಕಂದರೆ ಅಲ್ಲಿವರೆಗೆ ದೇವಿ ನೆಲೆಸಿದ್ದದ್ದು ಶ್ರವಣಬೆಳಗೊಳದಲ್ಲಿ, ಅದರ ಹಿಂದಿನ ಚರಿತ್ರೆ ಬೇರೆ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಶ್ರವಣಬೆಳಗೊಳದಲ್ಲಿ ನೆಲೆಸಿರತಕ್ಕಂತಹ ಮಾತೆ ಕೂಷ್ಮಾಂಡಿನಿ ದೇವಿಯನ್ನು ಅಡಗೂರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರು ಸಿದ್ಧರಾಗ್ತಾರೆ. ಮಠದ ಆನೆಯನ್ನು, ಅಂದರೆ ವೀರಬಲ್ಲಾಳನ ಸಹಕಾರದಿಂದ ಆನೆಯನ್ನು ಸಿದ್ಧಪಡಿಸ್ತಾರೆ. ಜೊತೆಗೆ ದೇವಿಯನ್ನು ಒಂದು ಕೂರ್ಮ, ಅಂದರೆ ಆಮೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಚಂದನದ ಪೀಠದಲ್ಲಿ ಆ ದೇವಿಯನ್ನು ಕೂರಿಸಿ, ಆಮೇಲೆ ಆ ಆನೆಯ ಮೇಲೆ ಕುಳಿತುಕೊಂಡು ದೇವಿಯನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅಡಗೂರಿನ ಕ್ಷೇತ್ರಕ್ಕೆ ಬರ್ತಾರೆ. ಅಡಗೂರಿನ ಕ್ಷೇತ್ರದಲ್ಲಿ ಆ ಬಿರಿತಾ ಇರತಕ್ಕಂಥ ಭೂಪ್ರದೇಶದಲ್ಲಿ ಪಂಚನಮಸ್ಕಾರವನ್ನು ಪಠಿಸ್ತಾರೆ. ಆಗ ಒಡಿತಾ ಇದ್ದಂಥ ಕ್ರಿಯೆ ನಿಲ್ತದೆ, ಆದರೆ ಒಡೆದದ್ದನ್ನು ಸರಿಪಡಿಸಬೇಕಾದ್ರೆ ಮತ್ತೆ ಕೆಲಸ ಮಾಡಬೇಕಾಗಿತ್ತು. ಆಮೇಲೆ ದೇವಿಯನ್ನು ಅಲ್ಲಿ ನೆಲದ ಮೇಲೆ ಪ್ರತಿಷ್ಠಾಪಿಸಿ ಕೆಲವು ವಿಧಿವಿಧಾನಗಳನ್ನು, ಯಾಕಂದರೆ ಶುಭಚಂದ್ರ ಆಚಾರ್ಯರು ಯಂತ್ರ ತಂತ್ರ ಮಂತ್ರವಿದ್ಯೆಗಳಲ್ಲಿ ಬಹಳ ಪರಿಣತರಾಗಿದ್ದರು. ಆದ್ದರಿಂದ ಅವರು ಅಲ್ಲಿ ಕುಳಿತು ಅದೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಬಿರಿದಿರ್ತಕ್ಕಂಥ ಭೂಮಿಯನ್ನು ಸರಿಪಡಿಸುವುದಕ್ಕೋಸ್ಕರ 1008 ಕೂಷ್ಮಾಂಡಗಳನ್ನು, ಅಂದರೆ ಕುಂಬಳಕಾಯಿ ಅಂತ ಕರೀತೇವೆ, ಅದನ್ನು ತರಿಸ್ತಾರೆ ಆ ಕ್ಷೇತ್ರಕ್ಕೆ. ತರಿಸಿ ಅಲ್ಲಿ ಆ ಬಿರಿದ ಭಾಗಕ್ಕೆ ಕೂಷ್ಮಾಂಡಗಳನ್ನು, ಅಂದರೆ ಕುಂಬಳಕಾಯಿಗಳನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಅರ್ಪಣೆ ಮಾಡಿದ್ದರಿಂದ ಆ ಬಿರಿತಾ ಇದ್ದಂತಹ, ಭೂಮಿ ಬೆರಿತಾ ಇದ್ದಂತಹ ಕ್ರಿಯೆ ನಿಂತು ಹೋಗ್ತದೆ. ತಾಯಿ ಕೂಷ್ಮಾಂಡಿನಿ ದೇವಿಯ ದಯೆಯಿಂದ ಆ ಕ್ರಿಯೆ ನಡೆಯಿತು ಅನ್ನೋದನ್ನು ನಾವಿಲ್ಲಿ ಬಹಳ ಭಕ್ತಿಯಿಂದ ನೆನಪು ಮಾಡಿಕೊಳ್ತೇವೆ. ಆ ಬಳಿಕ ಎಲ್ಲ ಕ್ರಿಯೆಗಳು ಪರಿಪೂರ್ಣಗೊಂಡಾಗ ಅಲ್ಲಿ ಬಿರಿತಾ ಇದ್ದಂತಹ ಭೂಮಿ ನಿಂತು ಹೋಯಿತು ಮತ್ತು ಬಿರಿದಿದ್ದಂತಹ ಭೂಮಿ ಸರಿಯಾಯಿತು. ಆದರೆ ಕೊನೆಗೆ ಒಂದು ಕೂಷ್ಮಾಂಡನು, 108ರಲ್ಲಿ 107 ಕೂಷ್ಮಾಂಡಗಳನ್ನು ಸಮರ್ಪಿಸಿದಂಥವರು ಒಂದು ಕೂಷ್ಮಾಂಡವನ್ನು ಉಳಿಸಿದರು. ಅದನ್ನು ಬೇರೆಯವ್ರ ಮೂಲಕ ಹಾಕಿದರು, ಅದರಿಂದ ಏನು ಪರಿಣಾಮ ಆಗಲಿಲ್ಲ. ಆದರೆ ಇವತ್ತಿಗೂ ಕೂಡ ಅಡಗೂರಿಗೆ ಯಾರು ಹೋಗ್ತಾರೆ ಅವರಿಗೆ ಆ ಒಂದು ಕುಂಬಳಕಾಯಿಯಷ್ಟು ಜಾಗ, ಭೂಮಿ ಬಿರಿದಿರುವ ಜಾಗ ಒಂದು ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಇದೆ ಎನ್ನುವುದು ನಾವು ನೆನಪು ಮಾಡಿಕೊಳ್ಬೇಕಾದ ಸಂಗತಿ. ಇದೆಲ್ಲ ಆದಮೇಲೆ ಬಹಳ ಮುಖ್ಯವಾದಂಥ ನಮ್ಮ ಈ ಘಟನೆಗಳಿಗೆ, ಯಾಕೆಂದರೆ ತುಂಬ ಸಲ ನಾವು ಹೇಳ್ತೇವೆ ಕಥೆ ಮತ್ತು ಚರಿತ್ರೆ ಅಂತ. ಕಥೆ ಬೇರೆ, ಚರಿತ್ರೆ ಬೇರೆ. ಕಥೆಯಲ್ಲಿ ಸುಳ್ಳು ಹೇಳ್ಬೋದು, ಆದರೆ ಚರಿತ್ರೆಯಲ್ಲಿ ಸುಳ್ಳು ಹೇಳಲಿಕ್ಕಾಗೋದಿಲ್ಲ, ಸತ್ಯವನ್ನು ಮಾತ್ರ ಹೇಳಬೇಕಾಗತ್ತೆ. ನಾನೀಗ ಹೇಳ್ತಾ ಇರೋದು ಚರಿತ್ರೆ. ಚರಿತ್ರೆಗೆ ಆಧಾರ ಯಾವುದು ಕೇಳಿದರೆ ಶಾಸನ. ಬೀಳಗಿಯ ಶಾಸನ, ಹಾಸನ ಜಿಲ್ಲೆಯ ಬೀಳಗಿ ಅಂತಕ್ಕಂಥ ಪ್ರದೇಶದಲ್ಲಿ ವೀರಬಲ್ಲಾಳ ಬರೆಸಿದಂತಹ ಶಾಸನದಲ್ಲಿ ಭಾಳ ಸ್ಪಷ್ಟವಾಗಿ ಈ ಘಟನೆಯನ್ನು ಬರೆದು ಕೊನೆಗೆ ತಾನು ಆ ಇವರಿಗೆ ಶುಭಚಂದ್ರ ಆಚಾರ್ಯರಿಗೆ ಒಂದು ಬಿರುದು ಕೊಟ್ಟದ್ದನ್ನು ಹೇಳ್ತಾನೆ, ಬಲ್ಲಾಳ ಜೀವರಕ್ಷಕ ಚಾರುಕೀರ್ತಿ ಭಟ್ಟಾರಕ ಅಂತ. ಇವತ್ತಿಗೂ ಆ ಶಾಸನ ಇದೆ. ಆ ಶಾಸನದ ಕಾರಣದಿಂದಾಗಿ ಮುಂದೆ ಆ ಗುರುಗಳಿಗೆ ಅಥವಾ ಗುರುಪೀಠಕ್ಕೆ ಚಾರುಕೀರ್ತಿ ಪೀಠ ಅಥವಾ ಚಾರುಕೀರ್ತಿ ಭಟ್ಟಾರಕ ಪೀಠ ಅಂತಕ್ಕಂಥ ಹೆಸರು ಬರ್ತದೆ. ಆ ಹೆಸರಿನಿಂದ ಮುಂದುವರಿತದೆ. ಇದು ಹಿನ್ನೆಲೆ. ಆದರೆ ಈ ಘಟನೆ ಆದಮೇಲೆ ರಾಜ ಏನು ಹೇಳ್ತಾನೆ ಕೇಳಿದ್ರೆ, ಸ್ವಾಮಿ ಇನ್ನೂ ನಾವು ಏನು ತಪ್ಪು ಮಾಡಬಾರ್ದು, ಧರ್ಮ ಬಿಟ್ಟು ನಡೀಬಾರ್ದು, ನೀವು ಇಲ್ಲೇ ಇರಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಹಾಗೆ ಪ್ರಾರ್ಥನೆ ಮಾಡಿಕೊಂಡಾಗ
ಗುರುಗಳು ಹೇಳ್ತಾರೆ ದೇವಿಯ ಪ್ರೇರಣೆ ಇದ್ದರೆ ನಾನು ಮಾಡ್ಬೋದು, ಇಲ್ಲ ಆಗುವುದಿಲ್ಲ. ಆದರೆ ಈಗ ಪ್ರೇರಣೆ ಇಲ್ಲ. ದೇವಿಯ ಪ್ರೇರಣೆ ಏನಿದೆ ಕೇಳಿದರೆ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ಪ್ರೇರಣೆ ಇದೆ ಅಂತ. ಹಾಗಾಗಿ ಅವರು ಅವನ ಅನುಮತಿಯನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಆನೆಯ ಅಂಬಾರಿಯ ಮೇಲೆ ಅಥವಾ ಆನೆಯ ಮೇಲೆ ಕೂರ್ಮ ಪೀಠದಲ್ಲಿ, ಚಂದನದ ಪೀಠದಲ್ಲಿ ಮಾತೆಯ ಕುಷ್ಮಾಂಡಿನಿ ದೇವಿಯ ಮೂರ್ತಿಯನ್ನು ಇಟ್ಕೊಂಡು ಅವರು ಈ ಪ್ರದೇಶಕ್ಕೆ, ಅಂದರೆ ತುಳುನಾಡಿನ ಪ್ರದೇಶಕ್ಕೆ ದಕ್ಷಿಣ ಅಭಿಮುಖವಾಗಿ ಸಂಚರಿಸ್ತಾರೆ. ನಮ್ಮ ತುಳುನಾಡಿನ ಗಡಿ ಪ್ರದೇಶ ಆಗಿರ್ತಕ್ಕಂಥ ಬಂಗ್ವಾಡಿ ಅಂತ ಏನು ಕರಿತೇವೆ, ಆ ಪ್ರದೇಶದಲ್ಲಿ ಈ ಕರಾವಳಿ ಜಿಲ್ಲೆಯನ್ನು ಅವರು ಪ್ರವೇಶಿಸಿದರು ಅಂತ ಹೇಳ್ತಾರೆ. ಅದರ ನಂತರ ಮುಂದೆ ನಾವು ಬೆಳ್ತಂಗಡಿ ಅಂತ ಹೇಳ್ತೇವೆ, ಆಮೇಲೆ ಗುರುವಾಯನಕೆರೆ ಅಂತ ಹೇಳ್ತೇವೆ, ಆ ನಂತರ ಈ ಕಡೆ ಬಂದರೆ ಅಳದಂಗಡಿ ಅಂತ ಹೇಳ್ತೇವೆ. ಅಲ್ಲೆಲ್ಲ ಬಸದಿಗಳಿದ್ದು, ಅಲ್ಲೆಲ್ಲ ಬಸದಿಗಳನ್ನು ಸಂದರ್ಶನ ಮಾಡಿಕೊಂಡು ದೇವಿಯನ್ನು ಕರ್ಕೊಂಡು ಬರ್ತಾರೆ. ಬಂದು ನಾರಾವಿ ದಾಟಿ ಈ ಕಡೆ ನೆಲ್ಲಿಕಾರು ಈ ಪ್ರದೇಶಗಳಿಂದ ದಾಟಿದ ಮೇಲೆ ಅವರು ಬಹಳ ಮುಖ್ಯವಾಗಿ ಸಂಜೆ ಆಗುವ ಹೊತ್ತಿಗೆ ಅವರು ಮುಖ್ಯವಾಗಿ ಬಂದದ್ದು ಈ ನಲ್ಲೂರು ಕ್ಷೇತ್ರಕ್ಕೆ. ಆಗಲೇ ಹೇಳಿದ ಹಾಗೆ ಇದು 12ನೇ ಶತಮಾನದ ಘಟನೆ. ಆದರೆ 8ನೇ ಶತಮಾನದಲ್ಲಿ ಈ ನಲ್ಲೂರಿನ ಕ್ಷೇತ್ರದಲ್ಲಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಅತ್ಯಂತ ಸುಂದರವಾದಂಥ ಬಿಂಬ ಇರುವಂಥ ಬಸದಿ ನಿರ್ಮಾಣ ಆಗಿತ್ತು. ಅಂತಹ ಈ ಬಸದಿ ಪ್ರದೇಶಕ್ಕೆ ಸಂಜೆ ಆಗುವ ಹೊತ್ತಿಗೆ ಅವರು ಬರ್ತಾರೆ. ಬರೆದು ಆ ಪ್ರದೇಶದಲ್ಲಿ ಬಸದಿಯ ಆವರಣದಲ್ಲಿಯೇ ಮಾತೆ ಕೂಷ್ಮಾಂಡಿನಿ ದೇವಿಯ ಬಿಂಬವನ್ನು ಇಟ್ಟು ಅವರು ನಿದ್ರೆ ಹೋಗ್ತಾರೆ. ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಕನಸು ಬಿತ್ತು ಅಥವಾ ಅಶರೀರವಾಣಿಯ ಮೂಲಕ ಈ ಪ್ರದೇಶ ಚೆನ್ನಾಗಿದೆ, ನಲ್ಲೂರು ಅನ್ನುವ ರೀತಿಯಲ್ಲಿ ಸುಂದರವಾಗಿದೆ, ನಾನು ಇಲ್ಲೇ ನಿಲ್ತೇನೆ ಅಂತಕ್ಕಂಥ ಪ್ರೇರಣೆ ಆಯಿತು ಅಂತ ಒಂದು ಭಾವನೆ ಹೇಳ್ತಾರೆ. ಅಂತೂ ಆ ಗುರುಗಳಿಗೂ ಕೂಡ ಈ ಕ್ಷೇತ್ರ ಇಷ್ಟ ಆಯಿತು. ಅಂತೂ ಇಲ್ಲಿ ಆ ದೇವಿಯನ್ನು ನಿಲ್ಲಿಸ್ತಕ್ಕಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ದೇವಿಯ ಪ್ರೇರಣೆಯೂ ಆಗ್ತದೆ. ಹಾಗೆ ನಲ್ಲೂರು ಕ್ಷೇತ್ರದಲ್ಲಿ ಮಾತೆ ಕೂಷ್ಮಾಂಡಿನಿ ದೇವಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನೆಲೆಸಿದ್ದುಕೊಂಡು ಯಾರು ಭಕ್ತರಿದ್ದಾರೆ ಅವರೆಲ್ಲ ಅಭೀಷ್ಟಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ.